ಒಂದು ವೇಳೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾರಿ ಮಳೆ ಬರ್ತಾ ಇರ್ತಿದ್ರೆ ನಮ್ಮ ತಾಲೂಕಿನ ಒಂದು ಕಡೆ ಭಾರಿ ಒಂದು ಅವಘಡ ಆಗ್ತಾ ಇತ್ತು. ಅದೆಲ್ಲಿ ಅಂತ ಹೇಳಿದ್ರೆ ನಾರಾವಿ ನೊಂಜೋಡಿ ಮಾಪಲ್ ರಸ್ತೆಯಲ್ಲಿ. ಈಗ ನಾವು ಇಲ್ಲೇ ಇದ್ದೀವಿ. ಇಲ್ಲಿ ಒಂದು ಒಟ್ಟಾರೆಯಾಗಿ ಒಂದು 30ಕ್ಕೂ ಹೆಚ್ಚು ಮಲೆಕುಡಿಯ ಕುಟುಂಬ ಇರುವಂತದ್ದು. ಈ ರಸ್ತೆ ನೀವು ನೋಡ್ತಾ ಇರ್ಬೋದು. ನೋಡುವಾಗ ಮೇಲ್ನೋಟಕ್ಕೆ ಏನೋ ನಿಮ್ಗೆ ಅಪಾಯ ಕಂಡು ಬರುದಿಲ್ಲ. ಆದ್ರೆ ಅದರ ಬದಿಯಲ್ಲಿ ಇದೊಂದು ಸೇತುವೆ ತರ ಇದೆ, ಅಡಿಯಲ್ಲಿ ಮೋರಿ ಇದೆ, ಇಲ್ಲೊಂದು ಹೊಳೆ ಹಾದು ಹೋಗ್ತಾ ಇದೆ. ಆದ್ರೆ ಈ ಹೊಳೆ ಹಾದು ಹೋಗುವಂತಹ ಆ ಜಾಗದಲ್ಲಿ ಏನಿದೆ, ಈ ಒಂದು ರಸ್ತೆಯ ಅಡಿಯಲ್ಲಿರುವಂತಹ ಮೋರಿ ಭಾಗ ಏನಿದೆ ಅದು ಕುಸಿದು ಬಿದ್ದಿರುವಂತದ್ದು. ಇದು ಈ ವರ್ಷ ಆಗಿರುವಂತದ್ದಲ್ಲ, ಕಳೆದ ವರ್ಷ ಆಗಿರುವಂತದ್ದು. ಆದ್ರೆ ಒಂದು ವೇಳೆ ಈ ಒಂದು ಹೊಳೆಗೆ ನೀರು ಜಾಸ್ತಿ ಬಂದಲ್ಲಿ ಅಥವಾ ಪ್ರವಾಹ ಉಕ್ಕಿದಲ್ಲಿ ಈ ಒಂದು ರಸ್ತೆ ಅಡಿರುವಂತಹ ಈ ಒಂದು ಸೇತುವೆ ರೀತಿಯಿರುವಂತಹ ಈ ಜಾಗ ಏನಿದೆ ಅದು ಕುಸಿದು ಬೀಳುವಂತಹ ಪ್ರಮೇಯ ಹೆಚ್ಚಾಗಿರುವಂತದ್ದು. ಈಗ ನೀವು ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಕುಸಿದಿಲ್ಲ, ಆದ್ರೆ ಕುಸಿಯುವಂತಹ ಭೀತಿ ಇದೆ. ಒಂದು ಕಡೆ ನೀರು ಹೋಗೋ ಕೂಡ ಜಾಗ ಇಲ್ಲ, ಎಲ್ಲ ಮಣ್ಣು ಕಲ್ಲು ಕುಸಿದು ಆ ಮೋರಿಯ ಹತ್ತಿರ ಬಿದ್ದಿರೋ ಕಾರಣಕ್ಕೋಸ್ಕರ ನೀರು ಹೋಗೋಕೆ ಯಾವುದೇ ದಾರಿ ಇಲ್ಲ. ಬದಲಾಗಿ ಅಲ್ಪ ಪ್ರಮಾಣದಲ್ಲಿ ಕೆಲವೊಂದು ಕಲ್ಲುಗಳ ಎಡೆಯಿಂದ ನೀರು ಆ ಕಡೆ ಹಾದು ಹೋಗ್ತಾ ಇದೆ. ಆದ್ರೆ ಒಂದು ವೇಳೆ ಮಳೆಯ ಪ್ರಮಾಣ ಜಾಸ್ತಿ ಆದಲ್ಲಿ, ಇಲ್ಲಿ ನೀರು ಹೋಗೋಕೆ ಸರಿಯಾದ ದಾರಿ ಇಲ್ಲದಿದ್ದಾಗ ಈ ನೀರೆಲ್ಲವೂ ಕೂಡ ಉಕ್ಕಿ ಮತ್ತಷ್ಟು ಈ ಮಣ್ಣು ಕುಸಿಯುವಂತ ಪ್ರಮೇಯ ಹೆಚ್ಚಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿರುವಂತಹ ಈ ಒಂದು ಮಲೆಕುಡಿಯ ಕುಟುಂಬದವರು ಆತಂಕದಲ್ಲಿದ್ದಾರೆ. ಒಂದು ವೇಳೆ ಈ ಒಂದು ಮಳೆಯ ಪ್ರಭಾವಕ್ಕೆ ಅಥವಾ ಈ ಒಂದು ನೀರಿನ ರಭಸಕ್ಕೆ ಒಂದು ವೇಳೆ ಮಣ್ಣು ಮತ್ತಷ್ಟು ಕುಸಿದಲ್ಲಿ ನಮ್ಗೆ ಇಲ್ಲಿ ಹೋಗೋಕೆ ರಸ್ತೆ ಇಲ್ಲ, ಸಂಪರ್ಕವೇ ಕಡಿತಗೊಳ್ಳುತ್ತಿರುವಂತಹ ಒಂದು ಭಯದಲ್ಲಿ ಕೂಡ ಇರುವಂತಹ ಗ್ರಾಮಸ್ಥರು ಕೂಡ ಭಯಭೀತ ಆಗಿರುವಂತದ್ದು. ಸೊ ಇದು ನೀವು ನೋಡ್ತಿರುವಂತಹ ದೃಶ್ಯ. ಈ ಒಂದು ಮಣ್ಣು ಕುಸಿತ ಆಗಿ ಒಂದು ವರ್ಷ ಆಗಿದೆ. ಆದ್ರೆ ಒಂದು ವರ್ಷ ಆಗಿ ಇನ್ನೊಂದು ಮಳೆಗಾಲ ಬಂದಿದೆ. ಅದೃಷ್ಟವಶಾತ್ ಈ ಸಲ ಇದು ಅದೃಷ್ಟವಶಾತ್ ಅಂತ ಹೇಳಕ್ಕಾಗಲ್ಲ, ಆಕ್ಚುಲಿ ಮಳೆ ಬೇಕಾಗಿತ್ತು. ಮಳೆ ಪ್ರಮಾಣ ತುಂಬಾ ಕಡಿಮೆ ಇದೆ. ಸೊ ಈ ರೀತಿಯಾಗಿ ಮಳೆ ಪ್ರಮಾಣ ಕಡಿಮೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ತುಂಬಾ ಕಷ್ಟವನ್ನು ಎದುರಿಸಬೇಕಾಗಿತ್ತು. ಆದ್ರೆ ಮಳೆ ಜಾಸ್ತಿ ಬರ್ಬೇಕು. ಆದ್ರೆ ಈ ಒಂದು ಮಳೆ ಜಾಸ್ತಿ ಇಲ್ಲದ ಕಾರಣಕ್ಕೋಸ್ಕರ ಇದು ಇಷ್ಟಾದ್ರೂ ಈ ಒಂದು ರಸ್ತೆ ಇರುವಂತದ್ದು. ಒಂದು ವೇಳೆ ಜೋರಾಗಿ ಮಳೆ ಬಂದಿದ್ದೆ ಆದಲ್ಲಿ, ಪ್ರವಾಹ ಬಂದಿದ್ದೆ ಆದಲ್ಲಿ ಈ ರಸ್ತೆ ಸಂಪೂರ್ಣವಾಗಿ ಕುಸಿದು ಬೀಳ್ತಾ ಇತ್ತು. ಯಾಕಂತ ಹೇಳಿದ್ರೆ ಇಲ್ಲಿಗ ಆಲ್ಮೋಸ್ಟ್ ಆಗಿ ಮಣ್ಣೆಲ್ಲ ಕುಸಿದು ಬಿದ್ದಿದೆ, ಆ ಕಲ್ಲೆಲ್ಲವೂ ಕೂಡ ಕುಸಿದು ಬಿದ್ದು ಆ ಮೋರಿಗೆ ಅಡ್ಡವಾಗಿ ಬಿದ್ದಿರುವಂತದ್ದು. ಆದಷ್ಟು ಬೇಗ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು. ಇದಕ್ಕೆ ಮುಂದೆ ಯಾವುದೇ ಒಂದು ಅವಘಡ ಅಥವಾ ಅಪಘಾತ ಆಗುವ ಮುನ್ನ ಕಾಮಗಾರಿಯನ್ನು ಕೈಗೊಳ್ಳಬೇಕು ಅನ್ನೋದು ಇಲ್ಲಿ ಗ್ರಾಮಸ್ಥರ ಕೂಡ ಒಂದು ಆಗ್ರಹ ಆಗಿರುವಂತದ್ದು. ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಏನಂತ ಹೇಳಿದ್ರೆ, ಎರಡು ಕಡೆ ಕೂಡ ಇಳಿಜಾರಿನ ಪ್ರದೇಶ. ಈ ಕಡೆ ಕೂಡ ಎತ್ತರ ಪ್ರದೇಶದಿಂದ ವಾಹನ ಬರುವಂತದ್ದು, ಇನ್ನು ಎಡಗಡೆಯಿಂದ ಕೂಡ ಹಾಗೇನೆ, ಅದು ಕೂಡ ಇಳಿಜಾರು ಪ್ರದೇಶ. ಹಾಗಾಗಿ ಮಳೆ ನೀರೆಲ್ಲ ಕೂಡ ಬಂದಾಗ ಇದೇ ಒಂದು ಹೊಳೆಗೆ ಸೇರುತ್ತೆ. ಹಾಗಾಗಿ ಮೇಲ್ಗಡೆಯಿಂದ ಕೂಡ ನೀರು ಬರುತ್ತೆ, ಆ ಕಡೆ ಅಡಿಲಿ ಕೂಡ ನೀರು ಬರ್ತಾ ಇದೆ. ಹಾಗಾಗಿ ನೀರಿನ ಪ್ರಭಾವ ಅಥವಾ ನೀರಿನ ಒಂದು ಸೆಳೆತ ಜಾಸ್ತಿ ಬಂದಾಗ ಇದು ತುಂಬಾನೇ ಅಪಾಯಕಾರಿಯಾಗಿರುವಂತಹ ಒಂದು ಸ್ಪಾಟ್ ಅಂತ ಹೇಳ್ಬೋದು. ಈಗ ಇಲ್ಲಿ ಮತ್ತಷ್ಟು ಗ್ರಾಮಸ್ಥರು ಇದ್ದಾರೆ, ಅವರೆಲ್ಲ ಕೆಲಸ ಮಾಡ್ತಾ ಇರುವಂತವ್ರು ಇವರೆಲ್ಲ. ಸೊ ಮಾತಾಡ್ಸೋಣ. ಸರ್ ಐತೆ ಮುಲ್ಪೆಂಗ್ಲು ಬತ್ತ ತುಯ್ಯ ನಿಕ್ಲು ತಮ್ಮ ಆಲ್ಮೋಸ್ಟ್ ಮೂಲೆ ಉಪ್ಪು ನಕ್ಕಲು ನಿಕ್ಲೆ ತಮ್ಮ ಪುತ್ಕೊಂಡಾಗ ಏತ್ತು ಒಂಜಿ ಸಮಸ್ಯೆ ಉಪ್ಪುನ ಜಾಗ ಬಂದ ಒಂಜಿ ಪಂಚಾಯತ್ ನಿರ್ಲಕ್ಷ್ಯ ಬಂಡ ಒಂಜಿ ವರ್ಷ ಅಂಡೇನಿ ದೀಪಾವಳಿ ದಪಕ ಪೂರ್ತು ಪೋತುಂಡು ಐನ್ ಕೇನ್ನಾಯಿ ಗತ್ತಿಜ್ಜೆ ಆನಿ ಮನದಾಣಿಗೆ ಯಾನ್ ಪಂಚಾಯತ್ ತೆರಿಪೆ ಆಂಡ ಅವೆಲ್ಲ ಹೂವುಲ ಬೇಲೆ ಮಲ್ಪ ಅಂದ ತುಲ ಈ ರೀತಿದ ಪರಿಸ್ಥಿತಿ ಅಂಡ್ ಮುಲ್ಪಣಿ ಆಕ್ಸಿಡೆಂಟ್ ಆಂಡ್ ಒಂದು ಪೂರ ಬಲ್ಲೆ ದಿಂಜಿದ್ ಪೂರಾಣಿ ಗೆದಿತ್ತಂಡ್ ಐನ ಮುರಾಣಿ ಇಂಕುಲೆ ಮುಲ್ಪ ದೆತ್ತನ ಒಂದನ್ನೆ ಗ್ರಾಮಸ್ಥಲ ಒಂಜಿ ರಡ್ಡು ಇಲ್ಲದಾಕ್ಲು ಬತ್ತದ ದೆತ್ತದ ಎಂಕ್ಲು ಅಂಚಾದಿಪ್ಪುನ ಅಂದೆ ಒಂದು ತಡೆಗೋಡೆ ಜರಿದ್ ಏತ ಅಪಾಯ ಬಂಡ ಮೂಲು ತೂನಾಗ ಗೊತ್ತಾಪುಂಡು ಬತ್ತದ ನೀರು ಕಟ್ಟದಂಡಿ ನೀರು ಕಟ್ಟದ ಅಂಡ ಒಂತೆ ಸಮಯ 7 ವರ್ಷ ಕಡಮೆ ತಡೆಗೋಡೆ ಇತ್ತಂడి ಅಲ್ಲೇನಟ ಮಾಡ್ತಾನ ತಡೆಗೋಡೆನಿ ಇತ್ತನ ಆ ತಡೆಗೋಡೆನಿ ಪಲ್ಟಿ ಆತನ ತುಲೆ ಅಂಚಿರ್ದಲ್ಲ ಅಪಾಯ ಉಂಟು ಅಂಚಾದಿಪ್ಪನಾಗ ಎಂಕ್ಲೆಗ್ ಬಾರಿ ಮಲ್ಲ ತೊಂದ್ರೆ ಇಂಚಿರ್ದ ಸಾಧಾರಣ 30-35 ನಿಲ್ಲುಂಡು ಈತ್ ಜನ ಎಲ್ಲ ಪೋಡ್ದಂಡ ಸಂಪರ್ಕ ನೆಟ್ಟೆ ಅವರು ಅಂಚಾದಿಪ್ಪನಾಗ ಅಂದ್ರೆ ಈತ್ ಸರ್ತಿ ಪಂಡಲ ಪಂಚಾಯತಿ ಹೂವೆನ್ನೆಲ್ಲ ಗೆತ್ತೊಂದು ಇಜ್ಜಿ ಮುರಾಣಿ DC ಒಂಜಿ ಕಂಪ್ಲೇಂಟ್ ಮಲ್ತ ನಿರ್ದಾರ ಬತ್ತದ ಪಂಚಾಯತ್ ಆಗ್ಲು ಬತ್ತದ ತೂದು ಬೈರಿ ಮನವಿಗೆ ಊಲ ಸ್ಪಂದಿಸ್ತದೆ ಸಮಸ್ಯೆ ಆನಗ ಮಾತ್ರ ಬರ್ಪೇರು
ಮುರಾನಿ ಲಂಚನೆ 2-3 ಸರ್ತಿ ಇಡೀ ಮೇರೆ ಪೀಡಿಯೋನಿ ಬತ್ತಿತ್ತೇರು ಒಂದ್ ಸರ್ತಿ ಬಂದರೆ ಇಂಕೆ ಗನ್ನ ಗಮನಗೆ ಬತ್ತೈತಿ ಮುರಾನಿ ಆನ ಡೈರೆಕ್ಟರಿಗೆ ಅಂಡೆ ಎಂಜ ಗೊತ್ತನೆ ಮುರಾನಿ ಸರ್ತಿ ಬತ್ತದು ತೂದು ಪೋತಾರೆ ಇತ್ತೀನಿ ಹೆಂಗ ಎನ್ನ ಗಮನಗೆ ಬತ್ತೈತಿ ಬಗ ಮುರಾನಿ ಏರ್ ಬತ್ತದ ನಾನು ಎಂಡೆ ಮುರಾನಿ ಏರ್ ಬತ್ತದ ನಾ ಅಂದು ಅವು ಏನಾರ ಮುರಾನಿ ಆಕ್ಸಿಡೆಂಟ್ ಆನಂದು ಬತ್ತೆ ಅಪ್ಪಗ ಆನಿ ಗಮನಕ್ಕೆ ಬತ್ತದ ಜಾ ಅಂಚ ಒಂಜಿ ವರ್ಷ ಒಂದು ಬತ್ತನ ಈ ಅಡುಗು ಇತ್ತ ಒಂಜಿ ವರ್ಷ ಅಂಡಲ್ಲ ಏರ್ಲ ದಾಲ ವಿಷಯ ಐತಿ ಬರ್ಸ ಜಾಸ್ತಿ ಬತ್ತನ ಇಂದು ಕೊಚ್ಚಿದ ಪೋಪುಂಡಿ ಒಂಜಿ ಸರ್ತಿ ಒಂಜಿ ಮರ ಅಡ್ಡ ಕಟ್ಟದಿತ್ತನ ನೆತ್ತ ಮೇಲ್ಡೆ ಪಾಸ್ ಆತನ ನೀರು ಈಯೋಡು ಆತ ಬರ್ಸ ಇಜ್ಜಾತ ಅಂಚಾದಾನಿ ಆಡ್ತಾರೆ ಒತ್ತುದುಂಡು ಇಜ್ಜಿಂದಂಡೆ ಇತ್ರ ಹೊತ್ತು ಬೋಪೇದಂಡಿ ಸ್ಥಳೀಯರು ಒಬ್ಬ ಉಮೇಶ್ ಅಂತ ಇದ್ದಾರೆ ಸರ್. ಈಗ ನಾವು ನಮ್ಗೆ ದೂರು ಬಂತು ಇಲ್ಲಿ ಈ ತರ ಇದೆ ಅಂತ ಹೇಳ್ಬಿಟ್ಟು, ಇದು ಬಿದ್ದು 1 ವರ್ಷ ಮೇಲಾಯ್ತು. ಮಳೆಗಾಲದಲ್ಲಿ ಇದು ಬಿದ್ದಿದೆ ಓಕೆ, ಸೈಡ್. ಸೊ ಎಷ್ಟು ನಿಮ್ಗೆ ಅಪಾಯಕಾರಿ ಅಂತ ಅನಿಸ್ತಾ ಇದೆ? ಇದು ಅಪಾಯ ಅಂದ್ರೆ ಕೆಳಗಡೆಯಿಂದ ಮಣ್ಣು ಕೊರೆದು ಹೋಗ್ತಾ ಇದೆ. ಹ್ಮ್. ಮತ್ತೆ ಈ ರಸ್ತೆಯಲ್ಲಿ ಘನವಾಹನಗಳು ಕೂಡ ತುಂಬಾ ಸಂಚಾರ ಮಾಡ್ತಿದೆ. ಪಂಚಾಯತ್ನಿಂದ ನಾವು ದೂರು ಕೊಟ್ಟಾಗ ಅವರು ಇದಕ್ಕೆ ಒಂದು ಎಚ್ಚರಿಕೆಯ ನಾಮಫಲಕವನ್ನು 2 ಬದಿಯಿಂದ ಹಾಕಿದ್ದಾರೆ. ಹ್ಮ್. ಆದ್ರೆ ಅದನ್ನು ಕೂಡ ಮೀರಿ ಹೆಚ್ಚಿನ ವಾಹನಗಳು ಘನವಾಹನಗಳು ಇದೇ ರಸ್ತೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಓಕೆ, ಒಂದು ವೇಳೆ ಇದು ಕುಸಿದು ಬಿದ್ದರೆ ಈ ಕಡೆ 30 ಆದಿವಾಸಿ ಕುಟುಂಬಗಳಿಗೆ ಮತ್ತೆ ತುಂಬಾ ಮನೆಗಳಿಗೆ ಇಲ್ಲಿಂದ ಸಂಚಾರ ಇದು ವ್ಯವಸ್ಥೆ ಇಲ್ಲಿ ಅನಾನುಕೂಲ ಆಗ್ತದೆ. ಓಕೆ. ಹಾಗಾಗಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟವರು ಈ ರಸ್ತೆಯನ್ನು ತಡೆಗೋಡೆಯನ್ನು ನಿರ್ಮಿಸಿಕೊಡ್ಬೇಕು. ಒಂದು ತಡೆಗೋಡೆ ಕೂಡ ಬೇಕು, ಅಲ್ಲಿ ಏನಾದ್ರೂ ಒಂದು ಕಾಮಗಾರಿ ಕೂಡ ಆಗ್ಬೇಕು. ಕಾಮಗಾರಿ ಕೂಡ ಆಗ್ಬೇಕು. ಯಾಕಂದ್ರೆ ಅಲ್ಲಿ ಜಾಸ್ತಿ ಮಳೆ ಬಂದ್ರೆ, ಇಷ್ಟವರೆಗೆ ಮಳೆ ಬರ್ಲಿಲ್ಲ, ಆದರೆ ಜಾಸ್ತಿ ಮಳೆ ಬಂದ್ರೆ ಆ ಕಡೆಯಿಂದ ಫುಲ್ಲು ಮಣ್ಣು ಕೊಚ್ಚಿ ಹೋಗ್ತದೆ. ಮಣ್ಣು ಕೊಚ್ಚಿ ಹೋದ್ರೆ ಅಡಿಭಾಗದಲ್ಲಿ ಏನು ಬಲ ಇಲ್ಲ. ಇದು ಕಾಂಕ್ರೀಟ್ ರಸ್ತೆ ಆಗಿರೋದ್ರಿಂದ ಕುಸಿಯುವಂತ ಒಂದು ಅಪಾಯ ಇದೆ. Okay. ಹಾಗಾಗಿ ಸಂಬಂಧಪಟ್ಟವರು ಆದಷ್ಟು ಬೇಗ ಈಗ ಇದಕ್ಕೆ ಅಲ್ಲಿ ನೀರು ಹೋಗಕ್ಕೆ ಕೂಡ ಜಾಗ ಇಲ್ಲ. ನೀರು ಹೋಗ್ಲಿಕ್ಕೆ ಬೇರೆ ಎಲ್ಲೆಲ್ಲೋ ಕೂಡ ಅದು ಹಾ. ಸಿರಿಯಿಂದ ಹೋಗ್ತಾ ಹೌದು, ಇದೆ. ಈಗ ಕಡಿಮೆ ನೀರು ಬರ್ತಾ ಉಂಟು. ಹಾಗಾಗಿ ಇಲ್ಲಿಂದ ಇಡೆಯಿಂದೆಲ್ಲ ಹೋಗ್ತಾ ಉಂಟು. ಒಂದು ವೇಳೆ ಜಾಸ್ತಿ ನೀರು ಬಂದ್ರೆ ಅದು ಕೂಡ ಇಲ್ಲಿ ಬ್ಲಾಕ್ ಆಗ್ಲಿಕ್ಕೆ ಚಾನ್ಸ್ Block ಉಂಟು. ಆಗುವಂತ ಹೌದು, chances ಹೌದು. ಇದೆ. ಹ್ಮ್. ಸೊ ನೀವು ಯಾರಿಗೆ ಮನವಿ ಕೊಟ್ಟಿದ್ದೀರಾ ದೂರೆಲ್ಲ? ನಾವು ಪಂಚಾಯತ್ನವರಿಗೆ ಮನವಿ ಕೊಟ್ಟಿದ್ದೇವೆ. ಮತ್ತೆ ಶಾಸಕರಿಗೆ ಕೂಡ ಸ್ಥಳೀಯ ಮಾಜಿ ಸದಸ್ಯರು ಹೇಳಿದ್ದಾರೆ. ಅದಕ್ಕೆ ಬೇಕಾದಂತ ಒಂದು ಅನುದಾನವನ್ನ ಕೊಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಸರ್ ಏನಪ್ಪದಾರ? ಸುದರ್ಶನ್ ಓಕೆ. ಅಂದು ಮುಲ್ಪ ಈ ರೋಡ್ ಎಂಡ ಸಾಲೆ ಜೋಕುಲ ಪೋಪೇರು 22-23 ಜನ ಸಾಲೆ ಜೋಕುಲು ಪೋಪೇರು ಹ್ಮ್. ನಡತ್ತಲ ಪೋಪನಕ್ಲುಲ್ಲೇರು ರಿಕ್ಷಾಡ್ ಪೋಪನಕ್ಲುಲ್ಲೇರು ಅಕ್ಲೆಲ್ಲ ಸಮಸ್ಯೆ ಆಪುಂಡು ರೋಡ್ ಹ್ಮ್. ದೇ ಬಂಡ ಬೊಕ ಇಂದವೇ ಪನ್ಯತ ಒಂದು ಸಾಲೆ ಜೋಕುಲ ಪೋಪನವೇ ಒಂದುಂಡು ಸಮಸ್ಯೆ ಒಂಚೂರು ತತ್ತನೆಲ್ಲ ತತ್ತನ ತಿರ್ತೆ ಒಂದು ಅಗೆಲ್ಲ ಆವಡು ರೋಡ್ ಬೊಕ ದೇವಂಡ ಸಪೂರ ಆತ ಒಂಜಿ ಗಾಡಿ ಎದುರು ಬತ್ತನ ಒಂಜಿ ರಿಕ್ಷಾ ಬತ್ತನ ಬೈಕ್ ಬರ್ರ ಸೈಡ್ ಜಾಗಿಜ್ಜಿ ಡೌನ್ ಆತ ಫುಲ್ ಸ್ಲೋಪ್ ಆತ ವೆಹಿಕಲ್ ಮಸ್ತ್ ಪೋಪ ಈ ರೋಡ್ ಫುಲ್ ವೆಹಿಕಲ್ ಇಪ್ಪನ ಮಾತಾಡಲ್ಲ ವೆಹಿಕಲ್ ಫೋನ್ ಬರೋಂದೇ ಇಪ್ಪ ಸೈಡ್ ಕೊರಲ್ಲ ಜಾಗಿಜ್ಜಿ ಅವತ್ತಂದೆ ಪಂಚಾಯತ್ ಒಂಜಿ ರೋಡ್ ಬಲ್ಲೆಲ್ಲ ತೆಪ್ಪುಜೇರಿ ಓಲೇಜ್ ಅಕ್ಲೆ ಗಮನ ಕೊರ ನಾವು ಇಪ್ಪಾಡು ನಾತಿ ಅಕ್ಲ ಬಿಲ್ ಬೇಗ ಬರ್ಪೇರು ತಿಂಗಳು ನೀರು ಬತ್ತಿಜಿನಲ್ಲ ಪಂಚಾಯತ್ ಬಿಲ್ ಕೊರೋದು ಬೋಪೇರು ಕಟ್ಟಿನಿಗಲೇನು ಬಲ್ಲೆ ಒಂದು 6 ಎತ್ತನ ಮಾಮೂರಿ ಸ್ವಂತ ಖರ್ಚು ಮಾಡ್ತದೆ ಮಿಷಿನ್ ಪಂಚಾಯತ್ ಗಮನ ಗೋಲ ತಿರ್ಪಂಡಲ್ಲ ಮನಿ ಪೂಜೇರಿ ಅಂದ್ ಈಗ ಒಂದು ಕಡೆ ಆಲ್ಮೋಸ್ಟ್ ಕುಸಿದು ಬಿದ್ದಿದೆ, ಇನ್ನೊಂದು ಬದಿ ಕೂಡ ಕುಸಿಯುವಂತ ಸಂದರ್ಭ ತುಂಬಾ ಇದೆ. ಅದು ಕೂಡ ಅಲ್ಲಲ್ಲಿ ಬಿರುಕು ಬಿಟ್ಟಿರುವಂತಹ ನೀವು ದೃಶ್ಯ ನೋಡ್ತಾ ಇರ್ಬೋದು, ಅಲ್ಲಲ್ಲಿ ಬಿರುಕು ಕೂಡ ಬಿಟ್ಟಿದೆ. ಹಾಗಾಗಿ ಈ ಕಡೆ ಕುಸಿದು ಬಿದ್ದಿದೆ, ಈ ಕಡೆ ಕುಸಿಯುವಂತ ಸಂಭವ ಕೂಡ ಇದೆ. ಆ ಕಡೆ ಮತ್ತೆ ರಸ್ತೆಯ ಆ ಬದಿ ಮತ್ತೆ ಈ ಬದಿಯಲ್ಲಿ ಅಂದ್ರೆ ಯಾವುದೇ ಒಂದು ಘನ ವಾಹನಗಳು, ಹೆವಿ ಲೋಡೆಡ್ ವಾಹನಗಳು ಬರಬಾರ್ದು ಅಂತ ಅನ್ಕೊಂಡು ಇಲ್ಲಿ ಗ್ರಾಮಸ್ಥರು ಸೇರಿಕೊಂಡು ಒಂದು ಎಚ್ಚರಿಕೆಯ ಒಂದು ಬ್ಯಾನರ್ ಕೂಡ ಹಾಕಿದ್ರು. ಆದ್ರೆ ಆ ಬ್ಯಾನರ್ ಕೂಡ ಈಗ ಇಲ್ಲ. ಹಾಗಾಗಿ ಇದೇ ಒಂದು ರಸ್ತೆಯ ಮೂಲಕ, ಈ ತಗ್ಗು ಪ್ರದೇಶದ ರಸ್ತೆ ಮೂಲಕ ಹೆವಿ ಲೋಡೆಡ್ ವಾಹನಗಳು ಕೂಡ ಬರ್ತಾ ಇರುವಂತದ್ದು, ಮರವನ್ನ ಕೊಂಡೊಯ್ಯುವಂತಹ ವಾಹನ ಆಗಿರಬಹುದು, ಅಥವಾ ಮಣ್ಣು ಕೊಂಡೊಯ್ಯುವಂತ ಆಗಿರಬಹುದು, ಸರಕು ಸಾಮಾನು ತೆಗೆದುಕೊಳ್ಳುವಂತಹ ಈ ಘನ ವಾಹನಗಳು ಕೂಡ ಇದೇ ರಸ್ತೆ ಮೂಲಕ ಒಂದು ಸಂಚಾರವನ್ನ ಮಾಡುತ್ತೆ. ನಾವು ಅಲ್ಲಿ ಎಚ್ಚರಿಕೆಯ ಒಂದು ಬ್ಯಾನರ್ ಹಾಕಿದ್ರು ಕೂಡ ಅದು ಕೂಡ ಇಲ್ಲ. ಕಳೆದ ವರ್ಷ ಹಾಕಿದ್ವಿ, ಮತ್ತಷ್ಟು ನಾವು ಒಂದು ಎಲ್ಲರಿಗೆ ಹೇಳ್ತಾ ಇದೀವಿ, ಆದ್ರೆ ಯಾವುದು ಕೂಡ ಯಾರು ಕೂಡ ಇದ್ರ ಬಗ್ಗೆ ಗಮನ ಕೂಡ ವಹಿಸ್ತಾ ಇಲ್ಲ. ಎಲ್ಲರೂ ಕೂಡ ಒಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ಕೂಡ ಒಂದು ಆಕ್ರೋಶವನ್ನು ಕೂಡ ಗ್ರಾಮಸ್ಥರು ಹೇಳುವಂತದ್ದು. ವನಿಷ್ಠತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ನಾರಾವಿ.